ಕನ್ನಡ ಚಾನಲ್. ನಾವು ಇವತ್ತು ಈ ವಿಡಿಯೋದಲ್ಲಿ LIC ಜೀವನ್ ಅಕ್ಷಯ್ ಪಾಲಿಸಿ ಬಗ್ಗೆ ತಿಳಿಯೋಣ. ಮೊದಲು ಜೀವನ್ ಅಕ್ಷಯ್ ಪಾಲಿಸಿಯಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ನೀವು ಒಂದ್ಸಲಿ ಮಾತ್ರ ಈ ಸ್ಕೀಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಜೀವನ ಪೂರ್ತಿ ನಿಮ್ಗೆ ಪ್ರತಿ ತಿಂಗಳು ಪೆನ್ಷನ್ ಬರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಇವತ್ತು ಈ ಸ್ಕೀಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ನೆಕ್ಸ್ಟ್ ತಿಂಗಳಿಂದನೇ ಪೆನ್ಷನ್ ತಗೊಬಹುದು. ಹಾಗಾಗಿ ಈ ಸ್ಕೀಮ್ ನ ಕೆಲವು ಎಲಿಜಿಬಿಲಿಟಿ ಮತ್ತು ಕಂಡೀಷನ್ಸ್ ನೋಡೋಣ. ಈ ಪಾಲಿಸಿನ ಪರ್ಚೇಸ್ ಮಾಡ್ಬೇಕಂದ್ರೆ ಮಿನಿಮಮ್ ಏಜ್ 30 ವರ್ಷ, ಮ್ಯಾಕ್ಸಿಮಮ್ ಏಜ್ 85 ವರ್ಷ. ನೆಕ್ಸ್ಟ್ ಈ ಪಾಲಿಸಿಯಲ್ಲಿ ಕೆಲವು ಆಪ್ಷನ್ ಇದೆ. ಅದರಲ್ಲಿ ಆಪ್ಷನ್ ಎಫ್ ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಆಗ ಮ್ಯಾಕ್ಸಿಮಮ್ ಏಜ್ 100 ಇಯರ್ಸ್. ನೆಕ್ಸ್ಟ್ ಈ ಪಾಲಿಸಿನ ಎಲ್ಲಿ ಪರ್ಚೇಸ್ ಮಾಡ್ಬೇಕಂದ್ರೆ ನೀವು ಆನ್ಲೈನ್ ಅಲ್ಲಾದ್ರೂ ಪರ್ಚೇಸ್ ಮಾಡಬಹುದು ಅಥವಾ ಆಫ್ಲೈನ್ ಅಲ್ಲಾದ್ರೂ ಪರ್ಚೇಸ್ ಮಾಡಬಹುದು. ನೆಕ್ಸ್ಟ್ ಜೀವನ್ ಅಕ್ಷಯ್ ಪಾಲಿಸಿಯ ಪ್ರೀಮಿಯಂ ಎಷ್ಟಿದೆ ಅಂದ್ರೆ ಇದರಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಲಂಸಮ್ ಆಗಿ ಬಿಗ್ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಮಿನಿಮಮ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ 1 ಲಕ್ಷ ರೂಪಾಯಿ. ಅಂದ್ರೆ ನೀವು LIC ಏಜೆಂಟ್ ಮೂಲಕ ನೀವು ಪರ್ಚೇಸ್ ಮಾಡೋದಾದ್ರೆ ಈ ಪಾಲಿಸಿನ ಮಿನಿಮಮ್ 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅದೇ ನೀವೇ ಓನ್ ಆಗಿ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡುವುದಾದ್ರೆ 1,50,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಮ್ಯಾಕ್ಸಿಮಮ್ ಬಂದು ನೋ ಲಿಮಿಟ್ಸ್, ನೀವು ಎಷ್ಟಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬಹುದು. ನೆಕ್ಸ್ಟ್ ಜೀವನ್ ಅಕ್ಷಯ್ ಪಾಲಿಸಿಲಿ ಮೆಡಿಕಲ್ ಟೆಸ್ಟ್ ಅಂತ ಆತರ ಏನು ಇರುವುದಿಲ್ಲ. ನಿಮ್ಮ ಹತ್ರ ಅಮೌಂಟ್ ಇದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ ನೆಕ್ಸ್ಟ್ ತಿಂಗಳಿಂದ ಪೆನ್ಷನ್ ತಗೊಬಹುದು. ನೆಕ್ಸ್ಟ್ ಮೋಡ್ ಆಫ್ ಪೆನ್ಷನ್ ಬಂದು ಅಂದ್ರೆ ನಿಮ್ಗೆ ಪೆನ್ಷನ್ ಮಂತ್ಲಿ ಬೇಕಾ, ಇಲ್ಲ 3 ತಿಂಗಳಿಗೊಂದ್ಸಲಿ ಬೇಕಾ, ಅಥವಾ 6 ತಿಂಗಳಿಗೊಂದ್ಸಲಿ ಬೇಕಾ, ಅಥವಾ ವರ್ಷಕ್ಕೊಂದ್ಸಲಿ ಬೇಕಾ ಅನ್ನೋದನ್ನ ನೀವು ಪಾಲಿಸಿ ಪರ್ಚೇಸ್ ಮಾಡುವಾಗ ಈ ಆಪ್ಷನ್ ನ ನೀವು ಸೆಲೆಕ್ಟ್ ಮಾಡ್ಕೊಬಹುದು. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಏನಿರ್ಬೇಕಂದ್ರೆ ಜೀವನ್ ಅಕ್ಷಯ್ ಪಾಲಿಸಿಯ ಫಾರಮು, ಬರ್ತ್ ಸರ್ಟಿಫಿಕೇಟ್, ಅಡ್ರೆಸ್ ಪ್ರೂಫ್ ಅಂದ್ರೆ ಆಧಾರ್ ಕಾರ್ಡ್, ವೋಟರ್ ID, ಪ್ಯಾನ್ ಕಾರ್ಡ್ ಆತರ ಏನಾದ್ರು ಅಡ್ರೆಸ್ ಪ್ರೂಫ್, ನೆಕ್ಸ್ಟ್ ಬ್ಯಾಂಕ್ ಸ್ಟೇಟ್ಮೆಂಟ್, ನೆಕ್ಸ್ಟ್ ಫೋಟೋಸ್, ಇಷ್ಟು ಡಾಕ್ಯುಮೆಂಟ್ಸ್ ಇರ್ಬೇಕಾಗುತ್ತೆ ಈ ಪಾಲಿಸಿನ ಪರ್ಚೇಸ್ ಮಾಡೋಕೆ. ನೆಕ್ಸ್ಟ್ ಇನ್ನೊಂದು, ಈ ಪಾಲಿಸಿಲಿ ನೋ ಮೆಚುರಿಟಿ, ನೋ ರೈಡರ್ಸ್, ನೋ ಲೋನ್, ನೋ ಸರೆಂಡರ್. ಅಂದ್ರೆ ಈಗ LIC ಅಲ್ಲಿ ಬೇರೆ ಪಾಲಿಸಿನ ನೀವು ಪರ್ಚೇಸ್ ಮಾಡಿದ್ರೆ ಅದರಲ್ಲಿ ಮೆಚುರಿಟಿ ಪೀರಿಯಡ್ ಅಂತ ಇಷ್ಟು ವರ್ಷ ಇರುತ್ತೆ. ಬಟ್ ಈ ಪಾಲಿಸಿಲಿ ಆ ತರ ಏನು ಮೆಚುರಿಟಿ ಪೀರಿಯಡ್ ಇರುವುದಿಲ್ಲ. ನೆಕ್ಸ್ಟ್ ನೋ ರೈಡರ್ಸ್, ನೆಕ್ಸ್ಟ್ ನೋ ಲೋನ್ ಫೆಸಿಲಿಟಿ. ಅಂದ್ರೆ LIC ಅಲ್ಲಿ ಬೇರೆ ಪಾಲಿಸಿ ನೀವು ಪರ್ಚೇಸ್ ಮಾಡಿದ್ರೆ ನಿಮ್ಮ ಹತ್ರ ಬಾಂಡ್ ಇರುತ್ತಲ್ವಾ, ಆ ಬಾಂಡ್ ಮೇಲೆ ನೀವು ಲೋನ್ ತಗೊಬಹುದು. ಬಟ್ ಈ ಪಾಲಿಸಿಲಿ ಆತರ ಲೋನ್ ಫೆಸಿಲಿಟಿ ಏನು ಇರುವುದಿಲ್ಲ. ಮತ್ತೆ ನೋ ಸರೆಂಡರ್. ಈ ಪಾಲಿಸಿಲಿ ನೀವು ಆಪ್ಷನ್ ಎಫ್ ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನೀವು ಪಾಲಿಸಿ ತಗೊಂಡು 1 ವರ್ಷ ಆಗಿರ್ಬೇಕು. ಆಗ ಏನಾದ್ರೂ ಆ ಪಾಲಿಸಿ ಹೋಲ್ಡರ್ಗೆ ಕ್ರಿಟಿಕಲ್ ಪರಿಸ್ಥಿತಿ ಇದ್ರೆ, ಅಂದ್ರೆ ಆಲ್ರೆಡಿ ಆ ಪಾಲಿಸಿ ಹೋಲ್ಡರ್ ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ದಾರೆ, ಹುಷಾರಿಲ್ಲ, ಅಂತ ಪರಿಸ್ಥಿತಿಯಲ್ಲಿ ಮಾತ್ರ ಪಾಲಿಸಿನ ಸರೆಂಡರ್ ಮಾಡಿ ನೀವು ಕಟ್ಟಿದಂತಹ ಅಮೌಂಟ್ ನ ವಾಪಸ್ ತಗೊಬಹುದು. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಅಮೌಂಟ್ ನ ತಗೊಳಕ್ಕೆ ಆಗುವುದಿಲ್ಲ. ನೆಕ್ಸ್ಟ್ ಇನ್ನೊಂದು, ಪ್ರೀ ಲಾಕ್ ಪೀರಿಯಡ್ ಈಸ್ ಎ ಪೀರಿಯಡ್ ಆಫ್ 15 days. ಅಂದ್ರೆ ನೀವು LIC ಏಜೆಂಟ್ ಮೂಲಕ ಈ ಪಾಲಿಸಿನ ಪರ್ಚೇಸ್ ಮಾಡಿದ್ರೆ, ಪರ್ಚೇಸ್ ಮಾಡಿ ನಿಮ್ಗೊಂದು ಬಾಂಡ್ ಕೊಡ್ತಾರಲ್ಲ LIC ಕಡೆಯಿಂದ, ಅದು ಬಂದು 15 ದಿವಸದ ಒಳಗಡೆ ನಿಮ್ಗೆ ಏನಾದ್ರೂ ಇಷ್ಟ ಇಲ್ಲ, ನನಗೆ ಈ ಪ್ಲಾನ್ ಬೇಡ, ಚೇಂಜ್ ಮಾಡೋಣ ಅಂತ ನಿಮ್ಗೆ ಅನಿಸಿದ್ರೆ ಅವಾಗೇನು ನಿಮ್ದು ರೀಸನ್ ಕೊಟ್ಬಿಟ್ಟು ಈ ಪಾಲಿಸಿನ ಕ್ಯಾನ್ಸಲ್ ಮಾಡಿಸಿ ನಿಮ್ ದುಡ್ಡನ್ನ ನೀವು ವಾಪಸ್ ತಗೊಬಹುದು. ಅಥವಾ ನೀವೇ ಆನ್ಲೈನ್ ಮೂಲಕ ಈ ಪಾಲಿಸಿನ ಪರ್ಚೇಸ್ ಮಾಡಿದ್ರೆ 30 ದಿನದ ಒಳಗಡೆ ರೀಸನ್ ಕೊಟ್ಟಿ ನೀವು ಪಾಲಿಸಿನ ಕ್ಯಾನ್ಸಲ್ ಮಾಡಿಸಿ ನಿಮ್ಮ ಅಮೌಂಟ್ ನ ನೀವು ವಾಪಸ್ ತಗೊಬಹುದು. ಓಕೆ, ಇದರಲ್ಲಿ ಜೀವನ್ ಅಕ್ಷಯ್ ಪಾಲಿಸಿಲಿ ಕೆಲವು ಆಪ್ಷನ್ಸ್ ಇದೆ. ಇದು ಆಪ್ಷನ್ ವೆರಿ ಇಂಪಾರ್ಟೆಂಟ್. ಈ ಪಾಲಿಸಿ ಪರ್ಚೇಸ್ ಮಾಡೋದಾದ್ರೆ ಈ ಆಪ್ಷನ್ ತಿಳ್ಕೊಂಡು ಆಮೇಲೆ ನೀವು ಪರ್ಚೇಸ್ ಮಾಡಬೇಕು. ಓಕೆನಾ. ಫಸ್ಟ್ ಆಪ್ಷನ್ ಎ ಬಂದು ಅನ್ಯುಟಿ ಫಾರ್ ಲೈಫ್. ಅಂದ್ರೆ ಈ ಪಾಲಿಸಿ ಪರ್ಚೇಸ್ ಮಾಡಿರುವಂತಹ ಪಾಲಿಸಿ ಹೋಲ್ಡರು ಎಷ್ಟು ವರ್ಷ ಬದುಕಿರ್ತಾರೋ ಅಷ್ಟು ವರ್ಷದವರೆಗೂ ಪ್ರತಿ ತಿಂಗಳು ಪೆನ್ಷನ್ ಬರ್ತಾ ಇರುತ್ತೆ. ನೆಕ್ಸ್ಟ್ ಅವರ ನಾಮಿನಿಗಾಗ್ಲಿ ಅವರ ಡಿಪೆಂಡೆನ್ಸ್ ಗಾಗ್ಲಿ ಯಾವುದೇ ತರದ ಫೆಸಿಲಿಟಿ ಇರುವುದಿಲ್ಲ. ಆಪ್ಷನ್ ಎ ಸೆಲೆಕ್ಟ್ ಮಾಡ್ಕೊಂಡ್ರೆ. ನೆಕ್ಸ್ಟ್ ಆಪ್ಷನ್ ಬಿ, ಸಿ, ಡಿ, ಇ ಗ್ಯಾರಂಟೆಡ್ ಪೆನ್ಷನ್. ಇವು ಫಾರ್ ಎಕ್ಸಾಂಪಲ್ ಪಾಲಿಸಿ ಹೋಲ್ಡರು ಆಪ್ಷನ್ ಬಿ ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ 5 ವರ್ಷ ಟರ್ಮ್ ಇರುತ್ತೆ. ಈ 5 ವರ್ಷ ಟರ್ಮ್ ಅಲ್ಲಿ ಪಾಲಿಸಿ ಹೋಲ್ಡರು 3 ವರ್ಷ ಪೆನ್ಷನ್ ತಗೊಂಡಿದ್ದಾರೆ. ಇನ್ನ 2 ವರ್ಷ ಇರುತ್ತಲ್ಲ, ಆ 2 ವರ್ಷ ಮುಗಿಯೋದಕ್ಕಿಂತ ಮುಂಚೆ ಪಾಲಿಸಿ ಹೋಲ್ಡರ್ ಮರಣ ಹೊಂದಿದ್ದಾರೆ. ಆಗ ಅವರ ನಾಮಿನಿ ಯಾರಿರ್ತಾರೋ ಅವರಿಗೆ 2 ವರ್ಷ ಪೆನ್ಷನ್ ಬರುತ್ತೆ. ಆಮೇಲೆ ಪಾಲಿಸಿ ಕ್ಲೋಸ್ ಆಗುತ್ತೆ. ಅದೇ ತರ ಸಿ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ 10 ಇಯರ್ಸ್ ಟರ್ಮ್ ಇರುತ್ತೆ. ಡಿ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ 15 ಇಯರ್ಸ್ ಟರ್ಮ್ ಇರುತ್ತೆ. ಈ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ 20 ಇಯರ್ಸ್ ಟರ್ಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಪಾಲಿಸಿ ಹೋಲ್ಡರು 20 ಇಯರ್ಸ್ ಟರ್ಮ್ ತಗೊಂಡಿದ್ದಾರೆ. 20 ಇಯರ್ಸ್ ಕಂಪ್ಲೀಟ್ ಆಗಿದ್ರು ಇನ್ನೂ ಬದುಕಿದ್ದಾರೆ ಪಾಲಿಸಿ ಹೋಲ್ಡರ್ ಅಂದ್ರೆ ಅವ್ರು ಎಲ್ಲಿವರೆಗೂ ಬದುಕಿರ್ತಾರೋ ಅಲ್ಲಿವರೆಗೂ ಪ್ರತಿ ತಿಂಗಳು ಪೆನ್ಷನ್ ಬರ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಆಪ್ಷನ್ ಎಫ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅನ್ಯುಟಿ ಫಾರ್ ಲೈಫ್ ವಿತ್ ರಿಟರ್ನ್ ಆಫ್ ಪರ್ಚೇಸ್ ಪ್ರೈಸ್. ಅಂದ್ರೆ ಪಾಲಿಸಿ ಹೋಲ್ಡರ್ ಬದುಕಿರೋವರೆಗೂ ಪೆನ್ಷನ್ ಬರ್ತಾ ಇರುತ್ತೆ.
ನೆಕ್ಸ್ಟ್ ಪಾಲಿಸಿ ಹೋಲ್ಡರ್ ಮರಣ ಹೊಂದಿದ ನಂತರ ಆಗ ನಾಮಿನಿ ಯಾರು ಇರ್ತಾರೋ ಅವರಿಗೆ ಈ ಪಾಲಿಸಿ ಹೋಲ್ಡರ್ ಏನ್ ಡೆಪಾಸಿಟ್ ಮಾಡಿರ್ತಾರಲ್ಲ ಈ ಸ್ಕೀಮ್ ಅಲ್ಲಿ ಅಷ್ಟು ಅಮೌಂಟ್ ಅವರ ನಾಮಿನಿಗೆ ಕೊಡ್ತಾರೆ. ಇದು ಆಪ್ಷನ್ ಎಫ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸರಿನಾ. ನೆಕ್ಸ್ಟ್ ಆಪ್ಷನ್ ಜಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಲೈಫ್ ಇನ್ಕ್ರೀಸಿಂಗ್ ಇಸ್ ಎ ಸಿಂಪಲ್ ರೇಟ್ ಆಫ್ ಇಂಟ್ರೆಸ್ಟ್ 3% ಪರ್ ಆನಮ್. ಅಂದ್ರೆ ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಪಾಲಿಸಿ ಹೋಲ್ಡರ್ಗೆ ಪೆನ್ಷನ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ವರ್ಷ 3% ಇನ್ಕ್ರೀಸ್ ಆಗುತ್ತೆ ಪೆನ್ಷನ್. ಇದೇ ತರ ಪ್ರತಿ ವರ್ಷ 3% ಇನ್ಕ್ರೀಸ್ ಆಗಿ ಅವ್ರಿಗೆ ಪೆನ್ಷನ್ ಬರ್ತಾ ಇರುತ್ತೆ. ಬಟ್ ಅವರ ನಾಮಿನಿಗಾಗ್ಲಿ ಅಥವಾ ಅವರ ಡಿಪೆಂಡೆನ್ಸಿಗಾಗ್ಲಿ ಯಾವುದೇ ತರದ್ದು ಬೆನಿಫಿಟ್ಸ್ ಬರಲ್ಲ. ಆ ಪಾಲಿಸಿ ಹೋಲ್ಡರ್ ಮರಣ ಹೊಂದಿದ್ರೆ ಅಲ್ಲಿಗೆ ಪಾಲಿಸಿ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಎಚ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಪಾಲಿಸಿ ಹೋಲ್ಡರ್ಗೆ ಜೀವನ ಪೂರ್ತಿ ಪೆನ್ಷನ್ ಬರುತ್ತೆ. ಅದೇ ತರ ಪಾಲಿಸಿ ಹೋಲ್ಡರ್ ಏನಾದ್ರೂ ಮರಣ ಹೊಂದಿದರೆ ಅದರಲ್ಲಿ 50% ಅಷ್ಟು ಅಮೌಂಟ್ ಅವರ ವೈಫ್ ಇರ್ತಾರಲ್ಲ ಅವ್ರ ವೈಫ್ಗೆ ಬರ್ತಿರುತ್ತೆ. ಅವರು ಜೀವ ಇರೋವರೆಗೂ ಅವ್ರ ವೈಫ್ಗೂ ಕೂಡ 50% ಪೆನ್ಷನ್ ಬರ್ತಾ ಇರುತ್ತೆ. ಅಂದ್ರೆ ಹೆಂಗೆ ಅಂದ್ರೆ ಇದರಲ್ಲಿ ಫಾರ್ ಎಕ್ಸಾಂಪಲ್ ಹಸ್ಬೆಂಡ್ ಈ ಪಾಲಿಸಿ ತಗೊಂಡಿದ್ರೆ ಅವ್ರ ವೈಫ್ಗೆ 50% ಬರ್ತಾ ಇರುತ್ತೆ. ಹಸ್ಬೆಂಡ್ ಏನಾದ್ರೂ ಮರಣ ಹೊಂದಿದ್ದಾರೆ ಅಥವಾ ಅವ್ರ ವೈಫ್ ಏನಾದ್ರೂ ಈ ಪಾಲಿಸಿ ತಗೊಂಡಿದ್ರೆ ನೆಕ್ಸ್ಟ್ ಅವ್ರ ವೈಫ್ ಏನಾದ್ರೂ ಮರಣ ಹೊಂದಿದ್ದಾರೆ ಆಗ 50% ಅವ್ರ ಹಸ್ಬೆಂಡ್ ಬರುತ್ತೆ. ಆಪ್ಷನ್ ಎಚ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ. ನೆಕ್ಸ್ಟ್ ಆಪ್ಷನ್ ಐ ಸೆಲೆಕ್ಟ್ ಮಾಡ್ಕೊಂಡ್ರೆ ಇದರಲ್ಲೂ ಅಷ್ಟೇ ಪಾಲಿಸಿ ಹೋಲ್ಡರ್ಗೆ ಪೆನ್ಷನ್ ಬರ್ತಾ ಇರುತ್ತೆ ಜೀವನ ಪೂರ್ತಿ. ಆ ಪಾಲಿಸಿ ಹೋಲ್ಡರ್ ಮರಣ ಹೊಂದಿದ ನಂತರ 100% ಪೆನ್ಷನ್ ಅವರ ವೈಫ್ಗೆ ಬರುತ್ತೆ. ನೆಕ್ಸ್ಟ್ ಆಪ್ಷನ್ ಜೆ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಪಾಲಿಸಿ ಹೋಲ್ಡರ್ಗೆ ಜೀವನ ಪೂರ್ತಿ ಪೆನ್ಷನ್ ಬರುತ್ತೆ. ಹಾಗೆ ಪಾಲಿಸಿ ಹೋಲ್ಡರ್ ಮರಣ ಹೊಂದಿದರೆ ಆಗ ಅವರ ವೈಫ್ಗೂ ಕೂಡ ಪೆನ್ಷನ್ ಬರುತ್ತೆ 100%. ವೈಫ್ಗೂ ಕೂಡ ಮರಣ ಹೊಂದಿದ ನಂತರ ಈ ಪಾಲಿಸಿ ಹೋಲ್ಡರ್ ಏನ್ ಡೆಪಾಸಿಟ್ ಮಾಡಿರ್ತಾರಲ್ವಾ ಅಮೌಂಟ್ ಅಷ್ಟು ಅಮೌಂಟ್ ನ ಯಾರು ನಾಮಿನಿ ಇರ್ತಾರಲ್ವಾ ಅವರ ನಾಮಿನಿಗೆ ಕೊಡ್ತಾರೆ. ಆಪ್ಷನ್ ಜೆ ನ ಸೆಲೆಕ್ಟ್ ಮಾಡ್ಕೊಂಡ್ರೆ. ಹಾಗಾಗಿ ನೀವು ಈ ಪಾಲಿಸಿನ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಈ ಆಪ್ಷನ್ ಬಗ್ಗೆ ಎಲ್ಲ ಕ್ಲಿಯರ್ ಆಗಿ ತಿಳ್ಕೊಂಡು ಆಮೇಲೆ ನಿಮ್ಗೆ ಯಾವುದು ಕರೆಕ್ಟ್ ಅನ್ಸುತ್ತೆ ಯಾವುದು ಪ್ರಾಫಿಟ್ ಇದೆ ಎಂಬುದರ ಬಗ್ಗೆ ತಿಳ್ಕೊಂಡ್ಮೇಲೆ ನೀವು ಈ ಪಾಲಿಸಿಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಒಂದು ಎಕ್ಸಾಂಪಲ್ ನೋಡೋಣ, ಆಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್ 30 ವರ್ಷದ ವ್ಯಕ್ತಿ 1,50,000 ರೂಪಾಯಿ ಡೆಪಾಸಿಟ್ ಮಾಡಿರ್ತಾರೆ ಈ ಸ್ಕೀಮ್ ಅಲ್ಲಿ. ಅವರು ಆಪ್ಷನ್ ಏನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅನ್ಯೂಟಿ ಫಾರ್ ಲೈಫ್. ಪರ್ಚೇಸ್ ಪ್ರೈಸ್ ಬಂದು 1,50,000 ರೂಪಾಯಿ ಪ್ಲಸ್ 1.8% GST ಸೇರುತ್ತೆ ಇದಕ್ಕೆ. ಆಗ 1,52,700 ರೂಪಾಯಿ ಡೆಪಾಸಿಟ್ ಮಾಡಬೇಕು. ಆಪ್ಷನ್ ಮೋಡ್ ಬಂದ್ಬಿಟ್ಟು ಅನ್ಯೂಟಿ ಫಾರ್ ಲೈಫ್. ಓಕೆ, ನೆಕ್ಸ್ಟ್ ವರ್ಷಕ್ಕೊಂದ್ಸಲಿ ಪೆನ್ಷನ್ ಬೇಕಂತ ಸೆಲೆಕ್ಟ್ ಮಾಡ್ಕೊಂಡ್ರೆ 9,832 ರೂಪಾಯಿ ಬರುತ್ತೆ. 6 ತಿಂಗಳಿಗೊಂದ್ಸಲಿ ಪೆನ್ಷನ್ ಬೇಕಂತ ಸೆಲೆಕ್ಟ್ ಮಾಡ್ಕೊಂಡ್ರೆ 4,833 ರೂಪಾಯಿ ಬರುತ್ತೆ. 3 ತಿಂಗಳಿಗೊಂದ್ಸಲಿ ಪೆನ್ಷನ್ ಬೇಕಂತ ಸೆಲೆಕ್ಟ್ ಮಾಡ್ಕೊಂಡ್ರೆ 2,397 ಬರುತ್ತೆ. ತಿಂಗಳಿಗೊಂದ್ಸಲಿ ಪೆನ್ಷನ್ ಬೇಕಂದ್ಕೊಂಡ್ರೆ 794 ರೂಪಾಯಿ ಬರುತ್ತೆ. ಓಕೆ, ಈ ಏಜ್ ನೋಡಿ 30 ವರ್ಷದ ವ್ಯಕ್ತಿ ಈ ಸ್ಕೀಮ್ ತಗೊಂಡ್ರೆ 1,50,000 ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಇಷ್ಟು ಅಮೌಂಟ್ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಸೇಮ್ ಅಮೌಂಟ್ 1,50,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಏಜ್ ಮಾತ್ರ ಚೇಂಜ್ ಮಾಡಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ 80 ವರ್ಷದ ವ್ಯಕ್ತಿ 1,50,000 ರೂಪಾಯಿ ಡೆಪಾಸಿಟ್ ಮಾಡಿದ್ದಾರೆ. ಅವರು ಆಪ್ಷನ್ ಮೋಡ್ ಬಂದ್ಬಿಟ್ಟು ಅನ್ಯೂಟಿ ಫಾರ್ ಲೈಫ್ ಆಪ್ಷನ್ ಏನೇ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಆಗ 1,50,000 ರೂಪಾಯಿ ಪ್ಲಸ್ 1.8% GST ಅವ್ರಿಗೆ 1,52,700 ರೂಪಾಯಿ ಡೆಪಾಸಿಟ್ ಮಾಡಬೇಕಾಗುತ್ತೆ. ಅವಾಗ ಇವ್ರಿಗೆ ಎಷ್ಟು ಪೆನ್ಷನ್ ಬರುತ್ತೆ ಅಂದ್ರೆ ಇಯರ್ಲಿ ಆದ್ರೆ 25,997 ರೂಪಾಯಿ ಪೆನ್ಷನ್ ಬರುತ್ತೆ. 6 ತಿಂಗಳಿಗೊಂದ್ಸಲಿ ಆದ್ರೆ 12,415 ರೂಪಾಯಿ ಬರುತ್ತೆ. 3 ತಿಂಗಳಿಗೊಂದ್ಸಲಿ ಆದ್ರೆ 675 ರೂಪಾಯಿ ಬರುತ್ತೆ. ತಿಂಗಳಿಗೊಂದ್ಸಲಿ ಆದ್ರೆ 1,996 ರೂಪಾಯಿ ಬರುತ್ತೆ. ನೋಡಿ, ಇಲ್ಲಿ ಏಜ್ ಜಾಸ್ತಿ ಆದಷ್ಟು ಪೆನ್ಷನ್ ಜಾಸ್ತಿ ಬರ್ತಾ ಇರುತ್ತೆ. ಏಜ್ ಕಮ್ಮಿ ಇದ್ರೆ ಪೆನ್ಷನ್ ಕೂಡ ಕಮ್ಮಿ ಇರುತ್ತೆ. ನಾವು ಆಗ್ಲೇ ನೋಡಿದಂತಹ ಎಕ್ಸಾಂಪಲ್ ಸೇಮ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಏಜ್ ಮಾತ್ರ 30 ಇಯರ್ಸ್. ಹಾಗಾಗಿ ಇವರಿಗೆ ನೋಡಿ ಒಂದು ವರ್ಷಕ್ಕೆ 9,832 ರೂಪಾಯಿ ಬರುತ್ತೆ. ಆಪ್ಷನ್ ಇವರು ಏನೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಬಟ್ ಇವರಿಗೆ 9,832 ರೂಪಾಯಿ ಬರುತ್ತೆ. ಬಟ್ ಇಲ್ಲಿ ಏಜ್ ಬಂದು 80 ವರ್ಷ, ಸೇಮ್ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಆಪ್ಷನ್ ಕೂಡ ಅನ್ಯೂಟಿ ಫಾರ್ ಲೈಫ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇವರಿಗೆ ಎಷ್ಟು ಬರುತ್ತೆ ವರ್ಷಕ್ಕೆ 25,997 ರೂಪಾಯಿ ಬರುತ್ತೆ. ಹಾಗಾಗಿ ಏಜ್ ಜಾಸ್ತಿ ಆದಷ್ಟು ಇದರಲ್ಲಿ ಪೆನ್ಷನ್ ಜಾಸ್ತಿ ಬರುತ್ತೆ. ಎಲ್ಲಾ ಆಪ್ಷನ್ಸ್ ಒಂದ್ಸಲ ಚೆಕ್ ಮಾಡೋಣ. ಇನ್ನೊಂದು ಎಕ್ಸಾಂಪಲ್ ಅಲ್ಲಿ ಫಾರ್ ಎಕ್ಸಾಂಪಲ್ 30 ವರ್ಷದ ವ್ಯಕ್ತಿ 10 ಲಕ್ಷ ರೂಪಾಯಿ ಈ ಸ್ಕೀಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. 1.8% GST ಸೇರಿಸಿ 10,18,000 ರೂಪಾಯಿ ಡೆಪಾಸಿಟ್ ಮಾಡಬೇಕು. ಇಲ್ಲಿ ಆಪ್ಷನ್ ಎ ಸೆಲೆಕ್ಟ್ ಮಾಡ್ಕೊಂಡ್ರೆ ವ್ಯಕ್ತಿ ಅವರಿಗೆ ವರ್ಷಕ್ಕೆ 69,899 ರೂಪಾಯಿ ಬರುತ್ತೆ.
ಹಾಫ್ ಇಯರ್ಲಿ ಆದ್ರೆ 34,844 ರೂಪಾಯಿ ಬರುತ್ತೆ. ಕ್ವಾರ್ಟರ್ಲಿ ಆದ್ರೆ 16,971, ಮಂತ್ಲಿ ಆದ್ರೆ 5,619 ರೂಪಾಯಿ ಬರುತ್ತೆ. ಈ ಜೀವನ್ ಅಕ್ಷಯ ಪಾಲಿಸಿಲಿ ಜಾಸ್ತಿ ಯಾವ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂತಾರೆ ಅಂದ್ರೆ ಈ ಎಫ್ ಆಪ್ಷನ್ ಮತ್ತು ಜೆ ಆಪ್ಷನ್ ಮಾತ್ರ ಜಾಸ್ತಿ ಸೆಲೆಕ್ಟ್ ಮಾಡ್ಕೊಳ್ಳೋದು. ಎಫ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ 66,465 ರೂಪಾಯಿ ಬರುತ್ತೆ ಇಯರ್ಲಿ. ಹಾಫ್ ಇಯರ್ಲಿ ಆದ್ರೆ 32,527 ರೂಪಾಯಿ ಬರುತ್ತೆ. ಕ್ವಾರ್ಟರ್ಲಿ ಆದ್ರೆ 16,112 ರೂಪಾಯಿ ಬರುತ್ತೆ. ಮಂತ್ಲಿ ಆದ್ರೆ 5,341 ರೂಪಾಯಿ ಬರುತ್ತೆ. ಅದೇ ಆಪ್ಷನ್ ಜೆ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಯರ್ಲಿ 66,263 ರೂಪಾಯಿ ಬರುತ್ತೆ. ಹಾಫ್ ಇಯರ್ಲಿ 32,426, ಕ್ವಾರ್ಟರ್ಲಿ 16,062, ಮಂತ್ಲಿ 5,325 ರೂಪಾಯಿ ಪೆನ್ಷನ್ ಬರುತ್ತೆ. ಇದು 30 ವರ್ಷ ವ್ಯಕ್ತಿ ಈ ಸ್ಕೀಮ್ ಅಲ್ಲಿ 10 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಷ್ಟ ಅಮೌಂಟ್ ಬರುತ್ತೆ. ನೆಕ್ಸ್ಟ್ 80 ವರ್ಷದ ವ್ಯಕ್ತಿ ಈ ಸ್ಕೀಮ್ ಅಲ್ಲಿ 10 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ದಾರೆ. 1.8% GST, ಅಲ್ಲಿಗೆ 10,18,000 ರೂಪಾಯಿ ಡೆಪಾಸಿಟ್ ಮಾಡಬೇಕು. ಆಪ್ಷನ್ ಎ ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ವ್ಯಕ್ತಿಗೆ 1,77,666 ರೂಪಾಯಿ ಬರುತ್ತೆ ಪ್ರತಿ ವರ್ಷ. ಅದೇ ಹಾಫ್ ಇಯರ್ಲಿ ಆದ್ರೆ 84,795 ರೂಪಾಯಿ ಬರುತ್ತೆ. ಕ್ವಾರ್ಟರ್ಲಿ ಆದ್ರೆ 41,489 ರೂಪಾಯಿ ಬರುತ್ತೆ. ಮಂತ್ಲಿ ಆದ್ರೆ 13,637 ರೂಪಾಯಿ ಬರುತ್ತೆ. ಅಥವಾ ಆಪ್ಷನ್ ಎಫ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಗ ಆ ವ್ಯಕ್ತಿಗೆ ಪ್ರತಿ ವರ್ಷ 71,212 ರೂಪಾಯಿ ಬರುತ್ತೆ. ಹಾಫ್ ಇಯರ್ಲಿ 33,941 ಬರುತ್ತೆ. ಕ್ವಾರ್ಟರ್ಲಿ 16,617 ರೂಪಾಯಿ ಬರುತ್ತೆ. ಮಂತ್ಲಿ ಆದ್ರೆ 5,468 ರೂಪಾಯಿ ಬರುತ್ತೆ. ಅಥವಾ ಆಪ್ಷನ್ ಜೆ ಸೆಲೆಕ್ಟ್ ಮಾಡ್ಕೊಂಡ್ರೆ 69,697 ಬರುತ್ತೆ. ಹಾಫ್ ಇಯರ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ 33,689 ರೂಪಾಯಿ ಬರುತ್ತೆ. ಕ್ವಾರ್ಟರ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ 16,592 ರೂಪಾಯಿ ಬರುತ್ತೆ. ಮಂತ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ 5,468 ರೂಪಾಯಿ ಬರುತ್ತೆ. ಆಪ್ಷನ್ ಜೆ ಸೆಲೆಕ್ಟ್ ಮಾಡ್ಕೊಂಡ್ರೆ ನೋಡಿ, ಇದರಲ್ಲಿ ಪಾಲಿಸಿ ಹೋಲ್ಡರ್ ಜೀವ ಇರೋವರೆಗೂ ಪೆನ್ಷನ್ ಬರ್ತಿರುತ್ತೆ. ಆ ಪಾಲಿಸಿ ಹೋಲ್ಡರ್ ಮರಣ ಹೊಂದಿದ ನಂತರ 100% ಪೆನ್ಷನ್ ಅವ್ರ ವೈಫ್ಗೂ ಬರುತ್ತೆ. ಅವ್ರ ವೈಫು ಮರಣ ಹೊಂದಿದ ನಂತರ ಅವರ ನಾಮಿನಿಗೆ ಪಾಲಿಸಿ ಹೋಲ್ಡರ್ ಏನ್ ಡೆಪಾಸಿಟ್ ಮಾಡಿರ್ತಾರೋ ಅಷ್ಟು ಅಮೌಂಟ್ ಅವ್ರ ಪಾಲಿಸಿ ಹೋಲ್ಡರ್ಗೆ ಕೊಡ್ತಾರೆ. ಹಾಗಾಗಿ ಇದರಲ್ಲಿ ಜಾಸ್ತಿ ಆಪ್ಷನ್ ಎಫ್ ಮತ್ತೆ ಆಪ್ಷನ್ ಜೆ ನ ಸೆಲೆಕ್ಟ್ ಮಾಡ್ಕೊಂತಾರೆ. ಓಕೆ ಫ್ರೆಂಡ್ಸ್, ಈ ಸ್ಕೀಮು ನಿಮ್ಗೂ ಉಪಯೋಗ ಅನ್ಸಿದ್ರೆ ನೀವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಒಂದ್ಸಲಿ ನೀವು ಆನ್ಲೈನ್ ಅಲ್ಲೆಲ್ಲ ಫುಲ್ ಡೀಟೇಲ್ ಚೆಕ್ ಮಾಡಿ. ಅಕಸ್ಮಾತ್ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ LIC ಆಫೀಸಿಗೆ ಹೋಗಿ ಈ ಸ್ಕೀಮ್ ಬಗ್ಗೆ ಫುಲ್ ಡೀಟೇಲ್ ತಿಳ್ಕೊಳ್ಳಿ. ಓಕೆ, ಲಾಸ್ ಇಲ್ಲ, ಪ್ರಾಫಿಟ್ ಇದೆ, ಪರವಾಗಿಲ್ಲ ನಮ್ಗೆ ಅಂತ ಅನ್ಸಿದ್ರೆ ಆಗ ನೀವು ಈ ಸ್ಕೀಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಓಕೆ, ಜೀವನ್ ಅಕ್ಷಯ ಪಾಲಿಸಿ ಬಗ್ಗೆ ಗೊತ್ತಾಯ್ತಲ್ವಾ? ಈ ವಿಡಿಯೋ, ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದ್ರೂ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.